ಭಾರತೀಯ ಸಂಸ್ಕೃತಿಯಲ್ಲಿ ಪ್ರಕೃತಿಯ ಚರಾಚರಗಳಲ್ಲಿ ದೇವರನ್ನ ಕಾಣುತ್ತೇವೆ. ಎಲ್ಲ ಆಚಾರ ವಿಚಾರಗಳು ಪ್ರಕೃತಿಗೆ ಪೂರಕವಾದದ್ದೇ. ಇಲ್ಲಿ ಪ್ರಕೃತಿಗಾಗಲಿ ಮಾನವನಿಗಾಗಲಿ ದೋಷ ಉಂಟು ಮಾಡುವ ಯಾವ ಆಚಾರವೂ ಇಲ್ಲ. ವಸುದೈವ ಕುಟುಂಬಂ ಎಂಬ ಮಂತ್ರ ಪ್ರಪಂಚಕ್ಕೆ ಸಾರಿದ್ದು ಭಾರತ. ಭಾರತದಲ್ಲಿ ಪ್ರತಿ ಮೈಲಿಗೆ ಆಚರಣೆಗಳು, ವೇಷಭೂಷಣಗಳು, ಆಹಾರ ಪದ್ಧತಿಗಳು ಬದಲಾಗುತ್ತವೆ. ಈ ಬದಲಾವಣೆ ಕೂಡ ಅಲ್ಲಿನ ಪ್ರಕೃತಿಗೆ ಪೂರಕವಾಗಿರುತ್ತದೆ. ಇಷ್ಟೆಲ್ಲ ವಿವಿಧತೆ ಇದ್ದರೂ ಭಾರತ ಒಂದಾಗಿರುವುದಕ್ಕೆ ನಮ್ಮ ಸಂಸ್ಕೃತಿ ಕಾರಣ. ವಿವಿಧತೆಯಲ್ಲೂ ಏಕತೆ ಇರುವ ಭಾರತದ ಸಂಸ್ಕೃತಿಗೆ ವಿದೇಶಿಯರು ಕೂಡ ಆಕರ್ಷಿತರಾಗುತ್ತಾರೆ. ಈ ವಿವಿಧತೆಯಲ್ಲಿ ಒಂದು ತುಳುನಾಡ ಸಂಸ್ಕೃತಿ. ಭಾರತದ ಶ್ರೀಮಂತ ಸಂಸ್ಕೃತಿಯಲ್ಲಿ ಒಂದು ತುಳುನಾಡಿನದ್ದು. ಇಲ್ಲಿ ನಿತ್ಯ ವೃತ್ತಿಯಲ್ಲಿ, ಕೃಷಿಯಲ್ಲಿ, ಕಲೆ, ಸಾಹಿತ್ಯ, ಆಟ, ಊಟ, ನಡೆಯಲ್ಲಿ ಅಲ್ಲದೆ ನುಡಿಯಲ್ಲೂ ಕೂಡ ಎಲ್ಲ ಕಡೆ ಆಚಾರ ಹಸುಹೊಕ್ಕಿದೆ. ನಾಗಾರಾಧನೆಯಿಂದ ಹಿಡಿದು ದೈವಾರಾಧನೆಯವರೆಗೂ ಪ್ರಕೃತಿ ಮತ್ತು ಅದರ ಇಂದಿನ ಅಗೋಚರ ಶಕ್ತಿ ಆ ಆರಾಧನೆಯಾಗಿದೆ. ಇತ್ತೀಚೆಗೆ ಈ ತುಳುನಾಡ ಸಂಸ್ಕೃತಿ ಮತ್ತು ಅದರ ಹಿಂದಿನ ಮಹತ್ವವನ್ನು ಪ್ರಪಂಚಕ್ಕೆ ತೋರಿಸಿಕೊಂಡು ಪ್ರಯತ್ನವನ್ನ ಮಾಡಿದ್ದು ರಿಷಬ್ ಶೆಟ್ಟಿ ಮತ್ತು ಅವರ ಕಾಂತಾರ ಚಿತ್ರತಂಡ. ಈ ಚಿತ್ರದ ಮೂಲಕ ಕರುನಾಡ ಪ್ರೇಕ್ಷಕರನ್ನ ಮಾತ್ರವಲ್ಲ, ದೇಶ ವಿದೇಶಗಳ ಪ್ರೇಕ್ಷಕರ ಮನಸ್ಸನ್ನ ಸೂರೆಗೊಳಿಸಿತು. ಈ ಸೃಷ್ಟಿಗೆ ಕಾರಣವಾದ ಆ ಅಗೋಚರ ಶಕ್ತಿ ಯಾವ ರೂಪದಲ್ಲೂ ಇರಬಹುದು. ಆ ಶಕ್ತಿಯ ಮೇಲೆ ಅಚಲವಾದ ನಂಬಿಕೆ ಮತ್ತು ಶ್ರದ್ಧೆ ಇದ್ದಾಗ ಕೈ ಬಿಡೋದಿಲ್ಲ ಅನ್ನೋ ಸಾರವನ್ನ ಪ್ರಪಂಚಕ್ಕೆ ಸಾರಿದರು. ಇಷ್ಟೇ ಯಾಕೆ, ಮೊನ್ನೆ ಬೆಂಗಳೂರಿನಲ್ಲಿ ನಡೆದ ಕಂಬಳಕ್ಕೂ ಈ ಚಿತ್ರವೇ ಪ್ರೇರಣೆಯಾಗಿದೆ ಅಂತ ನನಗನಿಸುತ್ತದೆ. ಈ ಚಿತ್ರ ಯಶಸ್ವಿಯಾದ ನಂತರ ಇದೀಗ ಮುಂದುವರಿದ ಭಾಗ ಚಿತ್ರದ ಚಿತ್ರೀಕರಣ ಮುಹೂರ್ತಕ್ಕೆ ದಿನ ನಿಗದಿಯಾಗಿದೆ. ಅಲ್ಲದೆ ಚಿತ್ರದ ಟೀಸರ್ ಬಿಡುಗಡೆಯಾಗಿ ಅಂತರ್ಜಾಲದಲ್ಲಿ ಬಹಳಷ್ಟು ಸದ್ದು ಮಾಡುತ್ತಿದೆ. ಕಾಂತಾರದಂತೆ ಈ ಚಿತ್ರವು ಯಶಸ್ವಿಯಾಗಲಿ, ತುಳುನಾಡಿನ ಎಲ್ಲ ದಿವ್ಯ ಶಕ್ತಿಯ ಆಶೀರ್ವಾದ ಈ ಚಿತ್ರತಂಡಕ್ಕೆ ಇರಲಿ ಅಂತ ಆಶಿಸುತ್ತಾ, ಈ ಚಿತ್ರ ಮತ್ತೊಂದು ಇತಿಹಾಸ ಸೃಷ್ಟಿಸಲಿ ಎಂಬುದು ನಮ್ಮೆಲ್ಲರ ಹಾರೈಕೆ. ನಿಮ್ಮ ನೆಚ್ಚಿನ ಧ್ವನಿ ಮೀಡಿಯಾ ಆ್ಯಪ್ ಇದೀಗ ಗೂಗಲ್ ಪ್ಲೇಸ್ಟೋರ್ನಲ್ಲಿ ಲಭ್ಯವಿದೆ. ಗೂಗಲ್ ಪ್ಲೇಸ್ಟೋರಿಗೆ ಹೋಗಿ ಧ್ವನಿ ಮೀಡಿಯಾ ಅಂತ ಟೈಪ್ ಮಾಡಿ ಉಚಿತವಾಗಿ ಡೌನ್ಲೋಡ್ ಮಾಡಿಕೊಳ್ಳಿ. ನಿಮ್ಮ ನೆಚ್ಚಿನ ಎಲ್ಲ ಕಾರ್ಯಕ್ರಮಗಳನ್ನು ತಪ್ಪದೇ ವೀಕ್ಷಿಸಿ. ಯೂಟ್ಯೂಬ್ನಲ್ಲಿ ಧ್ವನಿ ಮೀಡಿಯಾ ಅಂತ ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧ್ವನಿ ಮೀಡಿಯಾವನ್ನು ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಹಾಗೂ ಟ್ವಿಟರ್ಗಳಲ್ಲೂ ವೀಕ್ಷಿಸಬಹುದಾಗಿದೆ. ಧ್ವನಿ ಮೀಡಿಯಾ, ನಿಮ್ಮ ಧ್ವನಿಗೆ ನಮ್ಮ ಧ್ವನಿ.